ಮಂಗಳೂರಿಗೆ ಭೇಟಿ ನೀಡುವ ಹೆಚ್ಚಿನ ಎಲ್ಲ ಪ್ರವಾಸಿಗರು ಇಲ್ಲಿನ ಸುಂದರವಾದ ಬೀಚ್ಗಳಿಗೆ ಭೇಟಿ ನೀಡಲು ಬಯಸುತ್ತಾರೆ. ಆದರೆ ಅವರಿಗೆ ಇಲ್ಲಿನ ಬೀಚ್ಗಳ ಅಪಾಯದ ಅರಿವಿರುವುದಿಲ್ಲ. ಬೀಚ್ನ ಸೌಂದರ್ಯಕ್ಕೆ ಮನಸೋತು ಬೀಚ್ಗಿಳಿದು ಅಪಾಯವನ್ನ ಆಹ್ವಾನಿಸಿಕೊಳ್ಳುತ್ತಾರೆ. ಮಳೆಗಾಲದಲ್ಲಿ ಕಡಲು ಪ್ರಕ್ಷುಬ್ಧವಾಗಿದ್ದು ತೆರೆಗಳು ಉಗ್ರವಾಗಿರುತ್ತದೆ. ಈ ಹಿನ್ನೆಲೆಯಲ್ಲಿ ಪ್ರವಾಸಿಗರ ರಕ್ಷಣೆಗೆ ಹಾಗೂ ಅವರನ್ನ ಎಚ್ಚರಿಸುವ ಉದ್ದೇಶದಿಂದ ಗೃಹ ರಕ್ಷಕರನ್ನ ಬೀಚ್ ಗಾರ್ಡ್ಗಳನ್ನಾಗಿ ನೇಮಿಸಲಾಗಿದೆ ಎಂದು ಗೃಹ ರಕ್ಷಕ ದಳದ ಸಮದ್ವೇಷ್ಟ ಡಾಕ್ಟರ್ ಮುರಳೀಮೋಹನ್ ಚೂಂತಾರು ಹೇಳಿದರು. ಮಂಗಳೂರಿನ ಎಲ್ಲ ಪ್ರಸಿದ್ಧ 8 ಬೀಚ್ಗಳಾದ ಪಣಂಬೂರು, ಸೋಮೇಶ್ವರ, ಉಳ್ಳಾಲ, ಮೊಗವೀರಪಟ್ಟಣ, ತಣ್ಣೀರುಬಾವಿ, ಫಾತಿಮಾ ಬೀಚ್, ಸುರತ್ಕಲ್ ಹಾಗೂ ಸಸೆಯಿತ್ಲು ಬೀಚ್ಗಳಲ್ಲಿ ತಲಾ 2ರಂತೆ ಒಟ್ಟು 16 ಗೃಹ ರಕ್ಷಕರನ್ನ ಬೀಚ್ ಗಾರ್ಡ್ಗಳನ್ನಾಗಿ ಜಿಲ್ಲಾಧಿಕಾರಿಯವರ ಆದೇಶದಂತೆ ನೇಮಿಸಲಾಗಿದೆ. ಪ್ರವಾಸಿಗರ ರಕ್ಷಣೆಗೆ ನಾವು ಅತಿ ಹೆಚ್ಚಿನ ಆದ್ಯತೆಯನ್ನ ನೀಡುತ್ತೇವೆ ಎಂದು ದಕ್ಷಿಣ ಕನ್ನಡ ಜಿಲ್ಲಾ ಪೌರ ರಕ್ಷಣಾ ಪಡೆಯ ಮುಖ್ಯ ಪಾಲಕ ಮತ್ತು ಗೃಹ ರಕ್ಷಕ ದಳದ ಸಮದ್ವೇಷ್ಟ ಡಾಕ್ಟರ್ ಮುರಳೀಮೋಹನ್ ಚೂಂತಾರು ಹೇಳಿದರು. ದಕ್ಷಿಣ ಕನ್ನಡ ಜಿಲ್ಲಾ ಗೃಹ ರಕ್ಷಕ ದಳ ಮತ್ತು ಪೌರ ರಕ್ಷಣಾ ತಂಡದ ವತಿಯಿಂದ ಪ್ರವಾಹ ರಕ್ಷಣಾ ಮತ್ತು ಬೀಚ್ ಪ್ರವಾಸಿಗರ ರಕ್ಷಣೆಯ ತಂಡವನ್ನು ನಾವು ರಚನೆ ಮಾಡಿದ್ದೇವೆ. ಮಂಗಳೂರಿನ ಎಲ್ಲ ಪ್ರಸಿದ್ಧ 8 ಬೀಚ್ಗಳಲ್ಲಿ ನಮ್ಮ ಗೃಹ ರಕ್ಷಕರು ಬೀಚ್ ಗಾರ್ಡ್ಗಳಾಗಿ ಕೆಲಸ ನಿರ್ವಹಿಸಲಿಕ್ಕಿದ್ದಾರೆ. ಮಂಗಳೂರಿನಲ್ಲಿ ಅತ್ಯಂತ ಸುಂದರವಾದಂತಹ ಬೀಚ್ಗಳಿದೆ. ಇಲ್ಲಿ ಬರುವಂಥ ಹೆಚ್ಚಿನ ಪ್ರವಾಸಿಗರು ಇಲ್ಲಿಯ ಬೀಚಿನ ಸೌಂದರ್ಯಕ್ಕೆ ಮನಸೋತು ಬೀಚ್ಗಳಲ್ಲಿ ಆಟ ಆಡಲಿಕ್ಕೆ ಹೋಗಿ ಅಪಾಯವನ್ನು ತಂದು ಹಾಕಿಕೊಳ್ತಾರೆ. ಇಲ್ಲಿರುವಂತಹ ಬೀಚ್ಗಳು ಎಸ್ಪೆಷಲಿ ಮಳೆಗಾಲದಲ್ಲಿ ತುಂಬ ಪ್ರಕ್ಷುಬ್ಧವಾಗಿರುತ್ತದೆ. ಅದರ ಆಳದ ಬಗ್ಗೆ ಅವರಿಗೆ ಅರಿವಿರುವುದಿಲ್ಲ. ಇಂತಹ ಸಂದರ್ಭಗಳಲ್ಲಿ ಪ್ರವಾಸಿಗರು ಅಪಾಯವನ್ನು ಮೈಮೇಲೆ ಎಳೆದುಕೊಳ್ತಾರೆ. ಈ ಕಾರಣದಿಂದ ನಾವು ಪ್ರತಿ ವರ್ಷ ಜೂನ್, ಜುಲೈ, ಆಗಸ್ಟ್ ತಿಂಗಳಲ್ಲಿ ಬೀಚ್ಗಳಲ್ಲಿ ಹೋಮ್ ಗಾರ್ಡ್ಗಳನ್ನು ಬೀಚ್ ಗಾರ್ಡ್ಗಳಾಗಿ ನೇಮಕ ಮಾಡ್ತಾ ಇದ್ದೇವೆ. ಈ ಹೋಮ್ ಗಾರ್ಡ್ಗಳು ಮೈಕ್ಗಳನ್ನು ಹಿಡ್ಕೊಂಡು ಜಾಕೆಟ್ಗಳನ್ನು ಬಳಸಿಕೊಂಡು ಪ್ರವಾಸಿಗರಿಗೆ ನಿರಂತರವಾಗಿ ಬೀಚ್ಗೆ ಇಳಿಯದಂತೆ ಎಚ್ಚರಿಕೆ ನೀಡುತ್ತಾರೆ. ಒಂದು ವೇಳೆ ಇಳಿದರೂ ಸಹ ಅವರನ್ನ ಇಳಿಯದಂತೆ ಮನವೊಲಿಸಿ ಇಲ್ಲಿರೋ ಅಪಾಯ ಬರದಂತೆ ಅವರನ್ನು ಮನವೊಲಿಸ್ತಾರೆ. ಅವರು ಸೋಮೇಶ್ವರ, ಉಳ್ಳಾಲ ಹಾಗೂ ಮೊಗವೀರಪಟ್ಟಣ ಬೀಚ್ಗಳಿಗೆ ಭೇಟಿ ನೀಡಿ ಬೀಚ್ ಗಾರ್ಡ್ಗಳಿಗೆ ನಿರ್ದೇಶನವನ್ನ ನೀಡಿದ್ರು. ಈ ಸಂದರ್ಭದಲ್ಲಿ ಪ್ರವಾಹ ರಕ್ಷಣಾ ತಂಡದ ದಿವಾಕರ್, ಕನಕಪ್ಪ, ನಿಖಿಲ್, ಪ್ರಸಾದ್, ವಿನಯ್, ಪ್ರದೀಪ್, ಸಂತೋಷ್, ಲತೀಶ್, ಗಿರೀಶ್, ಶ್ರವಣ್, ಸುಮಂತ್, ಇಬ್ರಾಹಿಂ ಮೊದಲಾದವರು ಉಪಸ್ಥಿತರಿದ್ದರು.